ಅಗೋಳಿ ಮಂಜುಣ ಜಾನಪದ ಕೇಂದ್ರ ಪಾವಂಜೆ, ಲಯನ್ಸ್ ಕ್ಲಬ್ ಹಳೆಯಂಗಡಿ, ಇಡ್ಯಾ ವಿದ್ಯಾದಾಯಿನಿ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸುರತ್ಕಲ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪಾವಂಜೆಯ ನಿನಾದ ರಂಗಮಂದಿರದಲ್ಲಿ ಸೋಣದ ಸೋಗಲೆ ಅಜ್ಜಿಕತೆ ಕಾರ್ಯಕ್ರಮ ಜರುಗಿತು. ಹಿಂದಿನ ಕಾಲದಲ್ಲಿ ತುಳುವರು ಆಟಿ ತಿಂಗಳ ಕಷ್ಟವನ್ನ ಕಳೆದು ಸೋಣ ತಿಂಗಳ ಸಂಭ್ರಮವನ್ನ ಆಚರಿಸುತ್ತಿದ್ದರು. ಅಷ್ಟಮಿ, ಚೌತಿಯಂತಹ ಹಬ್ಬಗಳು ಬರೋದು ಈ ಸೋಣ ತಿಂಗಳಲ್ಲೇ. ಸೋಣ ತಿಂಗಳಲ್ಲಿ ಹಿಂದೆಲ್ಲ ಮನೆ ಅಜ್ಜಿಯಂದಿರು ತಮ್ಮ ಮೊಮ್ಮಕ್ಕಳಿಗೆ ಕಥೆ ಹೇಳುತ್ತಿದ್ದರು. ಮರುದಿನ ಆ ಮೊಮ್ಮಕ್ಕಳಿಗೆ ಅಜ್ಜಿಯಂತೆ ಸೀರೆ ತೊಡಿಸಿ ಹಿಂದಿನ ದಿನ ತಾವು ಹೇಳಿದ ಅಜ್ಜಿ ಕಥೆಯನ್ನ ಮೊಮ್ಮಕ್ಕಳ ಬಾಯಿಂದ ಕೇಳುತ್ತಿದ್ದರು. ಅದನ್ನ ನೆನಪಿಸುವಂತೆ ಸೋಣದ ಸೋಗಲೆ ಕಾರ್ಯಕ್ರಮವನ್ನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಮುಲ್ಕಿ ಚಂದ್ರಶೇಖರ್ ಸುವರ್ಣರು ಅಜ್ಜಿ ವೇಷಧಾರಿ ಕುಮಾರಿ ಅಭಿಜ್ಞಾ ನವೀನ್ ಶೆಟ್ಟಿಯ ತಲೆಗೆ ಮೇದಲೆ ತೊಡಿಸುವ ಮೂಲಕ ಉದ್ಘಾಟಿಸಿದರು. 6.5 ವರ್ಷದ ಕುಮಾರಿ ಅಭಿಜ್ಞಾ ಪಂಜುರ್ಲಿ ದೈವ ಪಾಡ್ದನದಲ್ಲಿ ಬರುವ ತುಳುನಾಡಿನ ಉದಯದ ಪಾಡ್ದನದೊಂದಿಗೆ ಬಾಲೆ ಮೀನ್, ಮುಗುಡು ಮೀನ್ ಎಂಬ ಜನಪದೀಯ ಅಜ್ಜಿ ಕಥೆಯನ್ನ ಹೇಳಿ ಎಲ್ಲರ ಗಮನ ಸೆಳೆದಳು. ಕೊಲ್ಲ ರಾಜ್ಯದ ತುಳು ರಾಜ್ಯ ಪದ್ಧತಿಯ ಉಳ್ಳಾಯಲ ಉಳ್ಳಾದಿನ ಮಗು ಪುಟ್ಟದಿನ ತಗೆಲ ತಂಗಾಡಿಲ ಇಟ್ಟಗೆ ಒಂಜಿ ದಿನ ತಗೆ ಒಂಜಿ ಪಿದೈ ಪೋದು ಬಂದಾಗ ಒಂಜಿ ಚೆಂಡು ಮಲ್ಲಿಗೆ 90ಕ್ಕೆ. ಅವಳ ಕಥೆಯನ್ನ ವಿದ್ಯಾದಾಯಿನಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ಸುಮಾರು 75 ವಿದ್ಯಾರ್ಥಿಗಳು ಆಲಿಸಿದರು. ಬಳಿಕ ಮಾತನಾಡಿದ ಚಂದ್ರಶೇಖರ್ ಸುವರ್ಣರವರು ತುಳುನಾಡಿನ ಸಮೃದ್ಧವಾದ ಜಾನಪದ ಬದುಕಿನಲ್ಲಿ ಸೋಣ ತಿಂಗಳ ವಿಶೇಷವನ್ನ ತಿಳಿಸಿದರು. ನಮ್ಮ ಸೋಣೋಡು ತೂವಂದುಲ್ಲ ನಮ್ಮ ನರ್ತಿನ ಆ ಕೇಟ್ ಬಹುಶಃ ಕೊರಲು ಪೊಟುದು ಬರ್ಪಿನಂತಿನ ತಿಂಗೋಲು ಪೊಟ್ಟೆ ದಿಂಜಿನ ಬರ್ಪಿನಂತಿನ ತಿಂಗೋಲು ಬಹುಶಃ ಅವೇನು ತೂದು ಆ ನರ್ತಿನ ಎಂಕಿ ಈ ಸತ್ತಿ ಈದ್ ಅಡಿ ಬರು ಈ ಕಣ್ಣೋಡು ಈದ್ ಮುಡಿ ಅರು ಎಲ್ಲ ಸುತ್ತಟ್ಟಗೂ ಹೋಗು ಬಂದು ಆಶೆ ಬೆಳಕಿನಂತಿನ ತಿಂಗೋಲು ಅವತ್ತ ಅಂದ್ರೆ ನಂಗೆ ತಿಂದ್ರ ದಿಕ್ಕುನಂತಿನ ತಿಂಗೋಲ್ಲ ಸೋಣ ತಿಂಗೋಲು ನಂಗೆ ಜೀವತಲೆ ಪುಟ್ಟುತ್ತೆ ಸೋಣ ತಿಂಗೋಳು ದಯಬನ್ನಾಗ ಆಟಿದ ಆ ಬರ್ಸೋಗು ಇಲ್ಲದಲ್ಲ ಇತ್ತಡ ಸುರು ದೇವಸ್ಥಾನಕ್ಕೂ ಪೋರ ಪಿದಾಡಲ್ಲ ಸೋಣ ತಿಂಗಳು ದುಮ್ಮದಪ್ಪಲು ಆಟಿ ತಿಂಗಳು ದೇವಸ್ಥಾನ ಹೋಗಿರ್ತೀರು ಸೋಣೋಡೇ ಪೋಪಿನಿ. ಅಧ್ಯಕ್ಷತೆ ವಹಿಸಿದ ತುಳುಕೂಟ ಕುಡ್ಲದ ಅಧ್ಯಕ್ಷರಾದ ದಾಮೋದರ್ ನಿಸರ್ಗ ಈ ಕಾರ್ಯಕ್ರಮದ ಔಚಿತ್ಯವನ್ನ ವಿವರಿಸಿ ಪ್ರಯತ್ನವನ್ನ ಶ್ಲಾಘಿಸಿದರು. ಹೊಸ ಕಾರ್ಯಕ್ರಮ ಹೊಸ ಹೊಸಿ ಚಾಲನೆ ಸೋಣದ ಸಂಭ್ರಮ ಆಟಿದ ಕಷ್ಟ ನೀ ಆಟಿದ ಕಷ್ಟ ನಿಗ್ರು ತೆರೆಯೋದು ಮಗದೆ ಇದು ಅವು ಇದ್ದ ಆಟಿದ ಸಂಭ್ರಮ ಅನ್ನಬಹುದು. ಕಾರ್ಯಕ್ರಮದಲ್ಲಿ ಕೆಕೆ ಪೇಜಾವರ್ ಸೋಣ ತಿಂಗಳ ಹಿಂದಿನ ಸವಿ ನೆನಪುಗಳನ್ನ ಮೆಲುಕು ಹಾಕಿದರು. ಕಾರ್ಯಕ್ರಮದ ರೂವಾರಿ ಡಾ ಗಣೇಶ್ ಅಮೀನ್ ಸಂಕಮಾರ್ ಸೋಣದ ಸೋಗಲೆ ಎಂದರೇನೆಂದು ವಿದ್ಯಾರ್ಥಿಗಳಿಗೆ ವಿವರಿಸಿದರು. ಬಳಿಕ ವಿದ್ಯಾರ್ಥಿಗಳು ಗದ್ದೆಗಿಳಿದು ಕಳೆ ಕಿತ್ತರು. ಬಾಲಚಂದ್ರ ಸನೇತ್, ಮುಲ್ಕಿ ಪ್ರೆಸ್ ಕ್ಲಬ್ನ ಅಧ್ಯಕ್ಷ ನರೇಂದ್ರ ಕೆರೆಕಾಡು, ಮುಲ್ಕಿ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಗೋಪಿನಾಥ್ ಫಡಂಗ ಮತ್ತಿತರರು ಉಪಸ್ಥಿತರಿದ್ದರು.